ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತೇನಿತ ಮಲ್ಲ ಸುದ್ದಿಲು ಶಾಲೆ ಶುರು ಮಲ್ಪಡ ಬೊಟ್ಸಂದು ವೀರೇಂದ್ರ ಹೆಗ್ಗಡೆರಡ ಚರ್ಚೆ ನಡೆಪಾದ ಅಭಿಪ್ರಾಯದ ತೊಂದುಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಮಂತ್ರಿ ಸುರೇಶ್ ಕುಮಾರ್ ಕುಡ್ಲಡ ಕೊರೋನಾ ಕೋವಿಡ್ ಎಸ್ಎಂಎಸ್ ಜನಾಂದೋಲನ ಜಿಲ್ಲಾ ವೆಲ್ನಕ್ ಆಸ್ಪತ್ರೆದ ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಸಂದೇಶ ಜಾಗೃತಿ ಜಾಥಾ ರಾಜ್ಯದ ಅಭಿವೃದ್ಧಿ ಯಡಿಯೂರಪ್ಪನದು ಮಾತ್ರ ಸಾಧ್ಯ ಎಂದು ಓಟು ಪಾಡ್ನಕಲು ತೋಜಾದರು ಕುಡ್ಲಡ ನಳಿನ್ ಕುಮಾರ್ ಕಟೀಲ್ ಓಟು ಪಾಡ್ನಕಲು ಕೋರ್ನ ತೀರ್ಪನ್ನು ಒತ್ತನ್ನುವ ಡಿಕೆ ಶಿವಕುಮಾರ್ ಮಣಿಪಾಲಿನ ಹೋಟೆಲ್ ಉಡುಪಿ ರಸೋಯಿ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಉದಿಪನ ವಾರ್ತದ ಇವರ ಶಾಲೆ ಶುರು ಮಲ್ಪುಡ ಬೊಟ್ಚಾ ಪನ್ಪುನ ಸಂಗತಿ ಬಗೆಟ್ಟು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಡ ಚರ್ಚೆ ಮಲ್ತದ ಸಲಹೆ ಕೇಂದ್ರೆಂದು ರಾಜ್ಯದ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಪಂತೇರ್ ಆರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಪೋದು ದೇವೇರ್ನ ಇಂಬು ನಟೊಂದು ಹೆಗ್ಗಡೆರಡ ಚರ್ಚೆ ಮಲ್ತದ ಸುದ್ದಿಗಾರರ ಪಾತೆಯರು ರಾಜ್ಯ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಬುಧವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಭೇಟಿ ಕೋರಿಯರು ಅರನ ಪುಟುದಿನ ದಿನ ಆಯ್ನಿಡ್ತಾವರ ದೇವರಿಗೂ ಪೂಜೆ ಸಂದಾದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಡ ಪಾತ್ರಕತೆ ನಡೆಪಾಯರು ಸುದ್ದಿಗಾರರಿಡ ಸುರೇಶ್ ಕುಮಾರ್ ಪಾತೆರ್ದು ಶಾಲೆ ಶುರು ಮಲ್ಪೊಡ ಬೊಡ್ಚಾಂದ್ ಚರ್ಚೆ ಮಲ್ತದೆ ಹೆಗ್ಗಡೆರಡ ಅಭಿಪ್ರಾಯದ ತೊಂದೆ ಆನ್ಲೈನ್ ಬರುವುದ ಇತಿಮಿತಿ ಬಗೆಟ್ಟು ಹೆಗ್ಗಡೆರನ ಸಲಹೆನ ಕೇಂದೆ ಧರ್ಮಾಧಿಕಾರಿಲೆಡ ಗ್ರಾಮೀಣ ವಿದ್ಯಾರ್ಥಿಲೆಗಾದ ಜಾರಿ ಮಲ್ತದನ ಜ್ಞಾನತಾಣ ಬಗೆಟ್ಟು ಆರು ಚರ್ಚೆ ಮಲ್ತದರೆಂದು ಸುರೇಶ್ ಕುಮಾರ್ ಪಂಡೇರ್ ಧರ್ಮಸ್ಥಳ ಕ್ಷೇತ್ರದ್ದು 21 ಕೋಟಿ ರೂಪಾಯಿ ಖರ್ಚಿಡು ಪಟ್ಟದಿನ ಲ್ಯಾಪ್ಟಾಪ್ ಒಕ್ಕ ಟ್ಯಾಬ್ಲಿನ ವ್ಯವಸ್ಥೆ ಮಲ್ತದಿನ ಕಾರ್ಯ ಪುಗರ್ನವು ಗ್ರಾಮೀಣಾಭಿವೃದ್ಧಿ ಕಾನೂನಿನ ಬಗೆಟ್ಲ ಚರ್ಚೆ ಮಲ್ತದನೆಂದು ಮಂತ್ರಿಯರು ಪಂಡೇರ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಸೇರಿದು ಬೇತೆ ಬೇತೆ ಇಲಾಖೆಲಿನ ಒಟ್ಟು ಸೇರ್ಗೆಡು ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ಅಂಗನಡು ಕೋವಿಡ್-19 ಎಸ್ಎಂಎಸ್ ಜನಾಂದೋಲನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆತಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಉದಿಪನ ಮಲ್ತೇರು ಕುಡ್ಲದ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ಅಂಗನಡು ಕೋವಿಡ್-19 ಎಸ್ಎಂಎಸ್ ಜನಾಂದೋಲನ ಜಾಗೃತಿ ಜಾಥಾ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಸೇರಿನಂಚ ಬೇತೆ ಬೇತೆ ಇಲಾಖೆಲಿನ ಒಟ್ಟು ಸೇರಿಗೆಡು ನಡೆತನ ಕಾರ್ಯಕ್ರಮನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಉದಿಪನ ಮಲ್ತೇರು ಪಚ್ಚಬಾವುಟ ಬೀಚದ ಚಾಲನೆ ಕೊರನ ಜಾಗೃತಿ ಜಾಥಾ ಆಸ್ಪತ್ರೆದು ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಸಾಗಂಡು ಈ ಪೊರ್ತುಡು ಸಾಮಾಜಿಕ ಅಂತರ ಮಾಸ್ಕ್ ಪಾಡುನ ಬುಕ ಅಪಗಪುಗ ಕೈದಿಕ್ಕುನ ಬಗೆಟ್ಟು ಸಂದೇಶ ಸಾರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ರಾಮಚಂದ್ರ ಬಾಯರಿ ಬೊಕ್ಕ ಇಲಾಖೆಲಿನ ಅಧಿಕಾರಿಗಳು ಪಾಲ್ಗೊಂಡರು ತಮ್ಮ ಸಹಕಾರ ಹೇಗಂತ ಹೇಳಿದ್ರೆ ಸ್ಯಾನಿಟೈಸ್ ಮಾಡಿಕೊಳ್ಳುವುದು ಅನಗತ್ಯವಾಗಿ ಮನೆಯಿಂದ ಹೊರಗೆ ಹೋಗಲು ನಮ್ಮಲ್ಲಿ ಡೆತ್ಗಳು ಕೂಡ ನಮ್ಗೆ ಏನಾಗ್ತಾ ಇದೆ, ನಾವು ಆರೋಗ್ಯವಂತ ಯುವಕರು ಬೇರೆ ಬೇರೆ ರೀತಿ ಒಳಗಡೆ ಕೊರೋನಾದಿಂದ ರಿಕವರಿ ಆಗಿ ಬರ್ತಾ ಇದ್ರು ಕೂಡ ನಮ್ಮ ಜೊತೆಯಲ್ಲಿರುವಂಥ ಹಿರಿಯರನ್ನ ಮತ್ತೆ ರೋಗ ಇರುವಂಥವ್ರನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಒಳಗಡೆ ದೊಡ್ಡ ಮೆಡಿಕಲ್ ಸೆಂಟರ್ಸ್ಗಳಿದ್ದು ನರ್ಸಿಂಗ್ ಕಾಲೇಜಸ್ಗಳಿದ್ದು ಇವೆಲ್ಲ ಇದ್ದುಕೊಂಡು ಕೂಡ ನಮ್ಮಲ್ಲಿ ಡೆತ್ ರೇಟನ್ನು ಕಡಿಮೆ ಮಾಡುವಂತಹ ಒಂದು ಮೇಜರ್ ಉದ್ದೇಶದಿಂದ ಇವತ್ತೇನು ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಒಳಗಡೆ ಲಯನ್ಸ್ ಕ್ಲಬ್ ಅವರು ಕೂಡ ನಮಗೆ ಇದನ್ನು ಕೊಟ್ಟಿದ್ದಾರೆ. ಈ ರೀತಿಯ ಜಾಥಾಗಳನ್ನು PHO ಅವರ ಮುಖಾಂತರ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಅದನ್ನು ಮಾಡಿ, ಆದರೆ ಮಾಡುವಾಗ ಕಂಪಲ್ಸರಿಯಾಗಿ ನಾವು ಮಾಡೋಣ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಧರಿಸೋದು, ಜೊತೆಗೆ ಸ್ಯಾನಿಟೈಸರ್ನ ಬಳಕೆ ಮಾಡೋದು. ಈ SMS ತತ್ವವನ್ನು ಎಲ್ಲರೂ ಕೂಡ, ಐ ನೋ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ನಾವು ಈಗ ಮೀಟಿಂಗಲ್ಲಿ ಕೂತಾಗ ಚಿಕ್ಕ ಚಿಕ್ಕ ಎದುರುಗಡೆ ಇರುತ್ತೆ, ಆದರೆ ಆ ಕಾನ್ಷಿಯಸ್ ಆಗಿ ನಾವು ಒಂದು ಎಫರ್ಟ್ ಹಾಕೋದ್ರಿಂದ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಕೋವಿಡ್ಗೆ ಸೂಕ್ತವಾದಂತಹ ಒಂದು ಬಿಹೇವಿಯರನ್ನು ಬೆಳೆಸ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಜನಜಾಗೃತಿಯನ್ನು ಮೂಡಿಸಬೇಕು.
ರಾಜ್ಯ ರಾಷ್ಟ್ರಡು ಬಿಜೆಪಿ ಸೆರೆಲಾಕದಂಡು ರಾಜ್ಯದ ಅಭಿವೃದ್ಧಿ ಯಡಿಯೂರಪ್ಪರದು ಮಾತ್ರ ಸಾಧ್ಯ ಬಂಡೆ ಹುಲಿಯ ಅಂದೇನು ಮಾತ ಓಟು ಪಾಡ್ನಕಲು ಗೂಡು ಸೇರಾದರೆಂದು ಬಿಜೆಪಿ ರಾಜ್ಯ ಕುರ್ಕಾರರು ನಳಿನ್ ಕುಮಾರ್ ಕಟೀಲ್ ಪಂತೆರ್ ಆರು ಕುಡ್ಲಡು ಸುದ್ದಿಕೂಟಡು ಪಾತೇರಿಯರು ರಾಷ್ಟ್ರಡು ರಾಜ್ಯಡು ಬಿಜೆಪಿ ಸೆರೆ ಇನಿ ಲಕ್ಕದು ತೋಜೊಂದುಂಡು ರಡ್ಡೆ ವಿಧಾನಸಭೆ ಬೊಕ್ಕ 4 ವಿಧಾನ ಪರಿಷತ್ ಸ್ಥಾನಲಿನ ಓಟುಡು ಬಿಜೆಪಿ ಗೆಂದುದಂಡು ಕೊರೋನಾ ಕೋವಿಡ್ ಪೊರ್ತುಡುದ ತೊನ್ನ ನಿರ್ಧಾರಲು ಓಟುದ ಲೆಕ್ಕೊಡು ಗೊತ್ತಾತಂಡು ಬಿಎಸ್ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಯ್ನೆಡ್ದ ಬೊಕ್ಕ ರಾಜ್ಯಡು ಪಾಕ ಸವಾಲು ಎದುರಾತಂಡು ರಾಜ್ಯದ ರಕ್ಷಣೆ ಯಡಿಯೂರಪ್ಪರದು ಸಾಧ್ಯ ಅಂದು ಜನ ಆಶೀರ್ವಾದ ಮಲ್ತದೆಂದು ನಳಿನ್ ಕುಮಾರ್ ಕಟೀಲ್ ಪಂಡೇರ್ ಆರು ಕುಡ್ಲಡು ಬುಧವಾರ ಸುದ್ದಿಕೂಟಡು ಪಾತೆರಿಯರು ಕಾಂಗ್ರೆಸ್ ನಾಯಕರಿನ ಅಪಪ್ರಚಾರ ಬೊಕ್ಕ ಭ್ರಷ್ಟಾಚಾರದ ಆರೋಪ ಸುಳ್ಳೊಂದು ಎಂದೆಡ್ದು ಗೊತ್ತಾತಂಡು ಜೆಡಿಎಸ್ ಭದ್ರಕೋಟೆ ಶಿರಾನ್ ಬಿಜೆಪಿ ಪೊಡಿ ಮಲ್ತದಂಡು ಬಿಜೆಪಿ ಭ್ರಷ್ಟಾಚಾರದ ಪಾರ್ಟಿ ಅತ್ತು ಕಾಂಗ್ರೆಸ್ ಭ್ರಷ್ಟಾಚಾರದ ಪಾರ್ಟಿ ಬಂಡೆ ಬೊಕ್ಕ ಹುಲಿಯಾನ್ ಜನಕುಲು ಗೂಡು ಸೇರಾದಿರು ಜನಕುಲು ಇತ್ತೆ ಕೇನೊಂದುಲ್ಲಿರು ಸಿದ್ದರಾಮಣ್ಣ ಇರನ ಗೂಡು ಓಲುಂಡೊಂದು ಇಜ ನಳಿನ್ ಕುಮಾರ್ ಕಟೀಲ್ ಕೋಂಗಿ ಮಲ್ತಿರು ಇವತ್ತು ದೇಶದಲ್ಲಿ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾನವನ್ನು ಪಡೆದಿದೆ. ಬಿಹಾರ್ನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿದಿದೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದೇವೆ. ಗುಜರಾತ್ನಲ್ಲಿ 8ಕ್ಕೆ 8 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ಹೇಳಿದರೆ ಇವತ್ತು ದೇಶದ ಇಡೀ ವಾತಾವರಣ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಪರವಾಗಿದೆ. ಸಂಪೂರ್ಣವಾಗಿರ್ತಕ್ಕಂಥ ಅಲೆ ನರೇಂದ್ರ ಮೋದಿಯವರ ಪರವಾಗಿದೆ. ಸಿದ್ದರಾಮಣ್ಣ ಕೇಳಿದರು ಮೊನ್ನೆ ಚುನಾವಣೆಗೆ ಪೂರ್ವದಲ್ಲಿ, ಎಲ್ಲಿದೆ ನರೇಂದ್ರ ಮೋದಿಯವರ ಅಲೆ? ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಿದ್ದರಾಮಣ್ಣನ ಗೂಡೆಲ್ಲಿದೆ? ಕರ್ನಾಟಕದಿಂದ ನಿಮ್ಮನ್ನು ಹೊರಗಿಟ್ಟಿದ್ದಾರೆ. ವರುಣದಿಂದ ಅವತ್ತೇ ಹೊರಗೆ ಅಟ್ಟಿದ್ದಾರೆ. ಇವತ್ತು ಶಿರಾ ಮತ್ತು ಆರ್ ನಗರದಲ್ಲಿ ಹೊರಗಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬಾದಾಮಿ ಎಂದು ಜನ ಹೊರಗಡ್ತಾರೆ. ಹಾಗಾಗಿ ನಿಮಗೇನಾದರೂ ಮುಂದಿನ ರಾಜಕೀಯ ಭವಿಷ್ಯದ ಕನಸುಗಳಿದ್ದರೆ ನೀವೇ ಹೇಳಿದ್ದು, ನಾವು ಹೇಳಿಲ್ಲ. ಶಿರಾಬುಕ್ಕ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಓಟುಡು ಮತದಾರರು ಕೊರೋನಾ ತೀರ್ಪುನು ಎಂಕುಲು ಒತ್ತನುವಾಂದು ಕೆಪಿಸಿಸಿ ಗುರ್ಕಾರರು ಡಿಕೆ ಶಿವಕುಮಾರ್ ಪಂತೆರ್ ಆರಿ ಬಗೆಟ್ಟು ಸುದ್ದಿಕೋಟುಡು ಪಾತಿರ್ತಾರೆ. ರಡ್ಡಿ ವಿಧಾನಸಭಾ ಕ್ಷೇತ್ರದ ಓಟುಡು ಓಟು ಪಾಡ್ನಕಲು ಕೊರೋನಾ ತೀರ್ಪುನು ಎಂಕುಲು ಮರ್ಯಾದೆ ಕೊಡ್ದು ಒತ್ತನುವ ಪಕ್ಷದ ಗುರ್ಕಾರೆಯಾದ ಸೋತುನ ಜವಾಬುದಾರಿನ ತಾನು ತುಂಬುನುವೆ ಅತ್ತಂದೆ ಬಾಕಿದಕ್ಲಿನ ಮಿತ್ತು ಪಾಡುಜಿ ನನ್ನ ದಿನೊಕ್ಲೆಡು ಪಕ್ಷ ಸಂಘಟನೆ ಮಲ್ತದು ಸರ್ಕಾರ ಆಡಳಿತಡು ಸೋತುನ ಬಗೆಟ್ಟು ಹೋರಾಟ ದುಂಬರಿಪು ಅಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಗುರ್ಕಾರರು ಡಿಕೆ ಶಿವಕುಮಾರ್ ಪಂಡೇರ್ ಆರು ಸುದ್ದಿ ಮಾಧ್ಯಮ ಕೂಟಡು ಪಾತೆರ್ದು ಇಂಚ ಪಂಡೇರ್ ಕಾಂಗ್ರೆಸ್ ಪಕ್ಷ ಮತದಾರರ ತೀರ್ಪುನು ಪ್ರಶ್ನೆ ಮಲ್ಪುಜಿ ಇಂಚ ದಾನೆ ಆಂಡು ದಾಯ ಆಂಡುಂದು ನನದ ದಿನಕ್ಲೆಡು ಕುಲ್ಲುದು ಚರ್ಚೆ ಮಲ್ಪುವ ಓಲೋಲು ಒಯ್ನು ಸರಿ ಮಲ್ಪಡ ಅವೇನು ಮಲ್ಪು ಅಂದು ಡಿಕೆಶಿ ಪಂಡೇರ್. ಮತದಾರರ ತೀರ್ಪು ಪ್ರಶ್ನೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ. ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಂಬ್ಕೊಂಡಿರೋರು. ಹೇಗಾಯಿತು, ಹೆಂಗಾಯಿತು, ಯಾಕೆ ಈ ರೀತಿ ತೀರ್ಪು ತೆಗೆದುಕೊಂಡ್ರು ಅನ್ನೋದನ್ನು ಮುಂದೆ ದಿನದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಎಲ್ಲೆಲ್ಲೇನೇನು ಸರಿ ಮಾಡಿಕೊಳ್ಬೇಕಾಗಿದೆ ಅದನ್ನೆಲ್ಲ ಆ ಕೆಲಸವನ್ನು ನಾವು ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿ ಪಕ್ಷ ಆಗಲಿ ನಾವು ಯಾರೂ ಕೆಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೈ ಎಲೆಕ್ಷನ್ಸು ಸರ್ಕಾರ ಇದ್ದಾಗ ಒಂದು 10-15% ರೂಲಿಂಗ್ ಪಾರ್ಟಿಗೆ ಬೆನಿಫಿಟ್ ಆಗೋದು ಕೂಡ ನಮಗೆ ಅರಿವಿದೆ, ಅನುಭವ ಕೂಡ ಇದೆ. ಹಿಂದೆ ಬಳ್ಳಾರಿಲಿ ಒಳ್ಳೆ ಮಾರ್ಜಿನಲ್ಲಿ ಗೆದ್ದಿದ್ದೋ, ಜನರಲ್ ಎಲೆಕ್ಷನಲ್ಲಿ ಸೋತಿದ್ದೇವೆ. ಗುಂಡ್ಲುಪೇಟೆ ಗೆದ್ದಿದ್ದೋ, ನಂಜನಗೂಡು ಗೆದ್ದಿದ್ದೋ ಸೋತಿದ್ದೇವೆ ಜನರಲ್ ಎಲೆಕ್ಷನಲ್ಲಿ. ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ನಾನು ಇಷ್ಟೇ ಹೇಳೋದು, ಯಾರು ಡಿಸಾರ್ಟನ್ ಆಗುವಂಥ ಪ್ರಶ್ನೆ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ನನಗೇನೊಂದು ದೊಡ್ಡ ಸಂತೋಷ ಅಂದರೆ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ಮತ್ತು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಅವರವ್ರ ಶಕ್ತಿ ಮೀರಿ ಇವತ್ತು ನಮ್ಮ ಪಕ್ಷದ
ಅಭ್ಯರ್ಥಿಗಳಿಗೆ ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ. ಉಡುಪಿ ರಸೋಯಿ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಮಣಿಪಾಲ್ ಇನ್ ಹೋಟೆಲ್ ಕೂಡ ಶುರು ಆತಂಡ. ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಕೇಕ್ ತುಂಡು ಮಲ್ತದ ಹೋಟೆಲ್ನ ಉದಿಪನ ಮಲ್ತೇರು. ರಾಷ್ಟ್ರೀಯ ರಾಜಮಾರ್ಗ ಅಶ್ಪತಾಜಿತ ಕೈತಲು ಉಪ್ಪುನ ಪ್ರತಿಷ್ಠಿತ ಮಣಿಪಾಲ್ ಇನ್ ಹೋಟೆಲ್ ಹೊಸತನದ ಒಟ್ಟಿಗೂ ಉಡುಪಿ ರಸೋಯಿ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಐತಾರ ಕೂಡ ಶುರುವಾಂಡ್. ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಕೇಕ್ ತುಂಡು ಮಲ್ತದ ರೆಸ್ಟೋರೆಂಟ್ ಉದಿಪನ ಮಲ್ತೇರು. ಮಣಿಪಾಲ ಇನ್ ಹೋಟೆಲ್ದ ಆಡಳಿತ ನಿರ್ದೇಶಕರು ಇಬ್ರಾಹಿಂ ಗೋವಾ, ದೀಪಕ್ ಕಂಫರ್ಟ್ಸ್ದ ಕಾರ್ತಿಕ್ ಆರ್ ಅಮೀನ್, ಪ್ರಧಾನ ವ್ಯವಸ್ಥಾಪಕರು ಕೆ ಜನಾರ್ದನ ರಾವ್ ಪಾಲ್ಗೊಂಡರು. ಉಡುಪಿ ರಸೋಯಿ ಬೇತರಿಯಾಯಿನ ಎತ್ತದ ಮಟ್ಟದ ಕಿಚನ್ ಮಲ್ತದಿತ್ತದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಸೇರ್ನಂಚ ಬೇತೆ ಬೇತೆ ನಮೂನಿದ ಒಣಸಿ ತೆನಸಿನ ಓದಕಾವುಡು. ಶಿರಾಬೊಕ್ಕ ರಾಜರಾಜೇಶ್ವರಿ ನಗರ ಕ್ಷೇತ್ರಡು ಬಿಜೆಪಿ ಗೆಂದಿನೆಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೊಕ್ಕ ಗೃಹ ಮಂತ್ರಿ ಅಮಿತ್ ಶಾ ಕನ್ನಡ ಭಾಷೆಡು ಟ್ವೀಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಬೊಕ್ಕ ಪಕ್ಷದ ರಾಜ್ಯ ಗುರ್ಕಾರರೆ ನಳಿನ್ ಕುಮಾರ್ ಕಟೀಲ್ರಗ್ ಇಸೇಸ ಮೆಚ್ಚುಗೆನ ತೆರಿಪಾದರು. ಶಿರಾಬೊಕ್ಕ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳನ್ನ ಓಟುಡು ಭಾರತೀಯ ಜನತಾ ಪಕ್ಷ ಗೆದ್ದು ನಡೆದವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಕನ್ನಡ ಭಾಷೆಡೆ ಟ್ವೀಟ್ ಮಲ್ತದು ಸಂತೋಷ ತೆರಿಪಾದರು. ರಡ್ಡ ಕ್ಷೇತ್ರಲೆಡ್ಲ ಬಿಜೆಪಿ ಗೆಂದನವು ಭಾರಿ ಸಂತೋಷ, ಭಾರಿ ಸೇಸ. ಮುಖ್ಯಮಂತ್ರಿ ಯಡಿಯೂರಪ್ಪ ಬೊಕ್ಕ ಅರೆನ ಸರ್ಕಾರದ ಸುಧಾರಣಾ ಕಾರ್ಯಸೂಚಿಗಳನ್ನ ಮಿತ್ತು ಜನಕುಲು ತೀರವಾಯಿನ ವಿಶ್ವಾಸ ದೇವೊಂದರಿಂದ ಎಂದೆಡ್ದು ಗೊತ್ತಾಪುಣಂದು ಮೋದಿ ಪಂತೆರು. ಕನ್ನಡಡೆ ಟ್ವೀಟ್ ಮಲ್ತದಿನ ಶಾ ಬಿಜೆಪಿಗೆ ಬುಡಂದೆ ಬೆರಿಸಾಯ ಕೊರಂದಿಪ್ಪನ ಕರ್ನಾಟಕಗೂ ಸೋಲ್ಮೆಲು. ಮುಖ್ಯಮಂತ್ರಿ ಯಡಿಯೂರಪ್ಪ, ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪಕ್ಷದ ಕಾರ್ಯಕರ್ತರಿಗೆ ಮೆಚ್ಚುಗೆ ತೆರಿಪಾವಂದು ಪಂಡನ ಆರು ನರೇಂದ್ರ ಮೋದಿಯರನ ಮಾರ್ಗದರ್ಶನಡು ರಾಜ್ಯ ನನ್ನಲಾತು ಅಭಿವೃದ್ಧಿಯಾಯರ ಉಂಡುಂದು ತೆರಿಪಾದರು. ಕೊಂಕಣ ರೈಲ್ವೆ ಇಲಾಖೆಡು ಟಿಸಿ ಆದುಲ್ಲೆಂದು ಒಡಿಪು ಬೊಕ್ಕ ಬೇತೆ ಜಿಲ್ಲೆಲೆಡು ಸಾರ್ವಜನಿಕರನ್ನು ನಂಬಾದು ಕಾಸು ಪತ್ತಾದು ಮೋಸ ಮಲ್ತೊಂದಿತ್ತಿನ ಒರಿಯನು ಒಡಿಪುದ ಪೊಲೀಸರು ಪತ್ತದರು. ಆರೋಪಿನು ಹೊನ್ನಾವರದ ಗಣೇಶ್ ನಾಯಕ್ ಗುರ್ತು ಮಲ್ತದರು. ಹೊನ್ನಾವರದ ಗಣೇಶ್ ನಾಯಕ್ ಪನ್ಪುನ ಒರಿ ವ್ಯಕ್ತಿನು ಒಡಿಪುದ ಪೊಲೀಸರು ಬಂಧನ ಮಲ್ತದರು. ತಾನು ಕೊಂಕಣ ರೈಲ್ವೆ ಇಲಾಖೆಡು ಟಿಸಿ ಆದುಲ್ಲೆಂದು ಸಾರ್ವಜನಿಕರನ್ನು ನಂಬಾದು ಆರೋಪಿ ಮೋಸ ಮಲ್ತೊಂದಿತ್ತೆಂದು ದೂರು ಪಾಡ್ದರು. ಅಕ್ಟೋಬರ್ 25ಕ್ಕೆ ಮಣಿಪಾಲದ ಕೆಎಂಸಿ ಆಸ್ಪತ್ರೆಡು ಸೆಕ್ಯೂರಿಟಿ ಆದುಪಿನ ಮತಾಯಿಸ ಪನ್ಪುನರ ನಡೆ ಬತದು ತಾನು ರೈಲ್ವೆ ಟಿಸಿ ಎರೆಗು ರೈಲ್ವೆಡು ಬೇಲೆದೆಪ್ಪಾದು ಕೊರ್ಪೆಂದು ನಂಬಾದು 20,000 ರೂಪಾಯಿ ಬೊಕ್ಕ ದಾಖಲೆ ಪತ್ರಗಳನ್ನು ಪತ್ತೊಂದು ಪೋದು ಮೋಸ ಮಲ್ತಿನ ಬಗೆಟ್ ಒಡಿಪು ಪೊಲೀಸ್ ಸ್ಟೇಷನ್ ಕೇಸು ಪಾಡ್ದರು. ಆರೋಪಿನ ನಾಡು ಪತ್ತೆರೆ ಪಿದ್ದಡ್ನ ಒಡಿಪು ನಗರ ಪೊಲೀಸ್ ಉಪನಿರೀಕ್ಷಕರು ಶಕ್ತಿವೇಲು, ವಾಸಪ್ಪ ನಾಯ್ಕ್ ಬೊಕ್ಕ ಪೊಲೀಸರ ಇತ್ತಿನ ಇಸೇಸ ಕೂಟ ಗಣೇಶ್ ನಾಯಕನ ಬಂಧನ ಮಲ್ತದಡು. ಲವ್ ಜಿಹಾದ್ ತಡಪರೆ ಕಠಿಣ ಕಾನೂನು ಮಲ್ಪೊಡೊಂದು ಒತ್ತಾಯ ಮಲ್ತದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಂಟ್ವಾಳ ಮುಕುಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯರಿಗೂ ಒತ್ತು ತಹಶೀಲ್ದಾರರ ಮನವಿನು ಕೊಡ್ತೇರು. ಲವ್ ಜಿಹಾದ್ ತಡಪರೆ ಕಠಿಣ ಕಾನೂನು ಮಲ್ಪೊಡೊಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯರಿಗೂ ಒತ್ತಾಯ ಮಲ್ತದು ಬಂಟ್ವಾಳದ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ತಕಲು ಒತ್ತು ತಹಶೀಲ್ದಾರರ ಭಿನ್ನಾಯ್ತೊನ್ನ ಒಲೆ ಕೊರಿಗೆರು. ಈ ಪೊರ್ತುಡು ಸುದ್ದಿ ಮಾಧ್ಯಮದ ಕ್ರೀಡ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗೋರಕ್ಷಕ್ ಪ್ರಮುಖ್ ಅಶೋಕ್ ಶೆಟ್ಟಿ ಸರಪಾಡಿ ಪಾತೆರ್ದು ರಾಜ್ಯ ಸರ್ಕಾರ ಕೂಡ್ಲೆ ಲವ್ ಜಿಹಾದ್ ತಡಪೆರೆ ಮತಾಂತರ ನಿಷೇಧ ಕಾನೂನು ಜಾರಿಗೆ ಕನವುಡುಂದು ವಿನಾಯ್ತೊಂದು ಪಂಡೆರು. ಧರ್ಮ ಪ್ರಸರಣ ಪ್ರಮುಖ ರಾಜಾರಾಮ ನಾಯಕ್, ಬಜರಂಗ ದಳದ ಜೊತೆ ಸಂಚಾಲಕರು ಭಾರತ್ ಕುಂಟೇಲ್ ಒಟ್ಟುಗೆತ್ತರು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಮುಂಡಾಣ ನೀರ ಜರಿಕ್ ಕಂಟಕ ಎದುರಾತನ. ಕೆಲವು ಸೀಕ್ಳೆಗ್ ಈ ನೀರೇ ಮರ್ದಂದ ಪನ್ಪುನ ನಂಬಿಕೆ ಉಂಟು. ಬ್ರಹ್ಮಕಲಶದ ಪೊರ್ತುಡುಲ ಮುಂಡಾಣದ ನೀರು ಗಲಸಿದರು. ಎತ್ತೆ ಎದುರಾಯಿನ ಕಂಟಕ ಇಂಚಿನ ಅಬಗಿಟ್ಟು ಒಂಜಿ ವರದಿ.
ನೀರ ಚರಿನು ತೂಪುನ ಐತ ಸೊರುನು ಕೇನು ನವ್ವೆ ಒಂಜಿ ಕಣ್ಣ ಮನಸ್ಸಿಗೆ ತಲ್ಮೆನ ಕೊರ್ಪುನ ಸಂಗತಿ ಒಳ್ಳಿ ಪಲಪಲ ಪನ್ಪುನಂಚ ನೀರು ಮಿತ್ತರ್ತ ತಿರ್ತುಕು ಚಪ್ಪುನಗ ನಮ್ಮ ಕಣ್ಣುಕು ತೋಜುಂಡು ಎತ್ತೆ ನಿಖಲ ತೂವೊಂದುಪುನ ನೀರ ಚರಿ ಉಪ್ಪುನಿ ಕುಡ್ಲ ಕದ್ರಿದ ಮುಂಡಾಣ ಪ್ರದೇಶಡು ಪಚ್ಚಿ ಪಚಿರದ ತೋಟದ ನಡುಟ್ಟೆ ಪರಿಪುನ ಒಂದು ಮುಂಡಾನ ಫಾಲ್ಸ್ಂದೆ ಪುದರ್ ಪಡೆತಂಡು ಇತ್ತೆ ಈ ಮುಂಡಾನ ನೀರು ಪರಿಪುಗೂ ಸಮಸ್ಯೆ ಎದುರಾತಂಡ ಈ ಸಮಸ್ಯೆಗೆ ಪರಿಹಾರ ನಾಡು ಪತ್ತನವೇ ಓರ್ದಕ್ಲಿಗೂ ಚಿಂತೆ ಆತಂಡ ಆಲ್ಟರ್ನೇಟಿವ್ ವ್ಯವಸ್ಥೆ ಪ್ಲಾನ್ ಉಂಟು ಪ್ಲಾನ್ ಉಂಟು ನಾವು ಕೊಡ್ತು ಒಂದು ನರಮನೆಗೆ ಉಪಕಾರ ಬುರುಜಿ ಜಾಗ ಈ ಡ್ರೈನೇಜ್ ಹಿಡಿದು ಏರಿಗಳು ಉಪಕಾರ ಇಚ್ಚಂಗ್ಲಿ ಇಲ್ಲದ ಪರಿಸರಗಳು ಇದು ಎರಡು ಬೊಂಡ್ಲ ಕೇಂದ್ರ ಮುಲ್ಪ ಇದು ಪೂರ ಮಿತ್ತದ ಕ್ಲೀನ್ ಮಾಡೋದು ಮಾತ್ರ ಕುಡ್ಲ ಮಹಾನಗರ ಪಾಲಿಕೆದ ಕುಡ್ಸೆಂಪುವ ತೀರ್ಥ ನಡತೊಂದಿಪ್ಪನ ಒಳಚರಂಡಿ ಕಾಮಗಾರಿಡ್ದು ಮುಂಡಾಣ ಗ್ರಾಮಸ್ಥರಿಗೂ ಚಿಂತೆ ಆತಂಡ ಪಾಕ ವರ್ಷಲೆಡ್ದು ಬೇತಿ ಬೇತೆ ಸೀಕ್ ಸಂಕಡಲೆಗ್ ಈ ತೀರ್ಥ ನೀರು ಮರ್ದಂದು ಮಲ್ಲ ನಂಬೋಲಿಕೆ ಉಂಡು ಆಂಡ ಇತ್ತೆ ಒಳಚರಂಡಿ ಸಮಸ್ಯೆ ಆತಂಡ ಒಳಚರಂಡಿ ಕಾಮಗಾರಿದ ಪೊರ್ತುಡು ಬೊರ್ಚಾಂದನ ಹಾಳು ಮತ ನೀರ್ದ ಒಟ್ಟು ಸೇರ್ದು ನೀರು ಹಾಳಾಪುಂಡು ಒಂದು ದೇವೇರ್ನ ಪೂಜೆ ಪಕ್ಕ ನೀರ್ದ ಶುದ್ಧಕ್ಕೂ ಒಡಕು ಕನಪುಣಂದು ಊರ್ದಕ್ಕಲು ವಾದ ಮಲ್ತದೊಲ್ಲೆರು ಊರ್ದ ವ್ಯಕ್ತಿ ಕೇಶವ ಕದ್ರಿ ಈ ಬಗೆಟ್ ಪಾತಿರ್ತಾರೆ ಇಲ್ಲಿ ಈ ನೀರು ಮುಂಡಾಣದ ನೀರೆಲ್ಲ ಒಟ್ಟು ಕಲೆಕ್ಟ್ ಆಗಿ ಈ ಮುಂಡಾಣದಲ್ಲಿ ಒಂದು ವಾಟರ್ ಫಾಲ್ಸ್ ಅಂತ ಹೇಳುವಂತಹ ಒಂದು ಜಾಗದಲ್ಲಿ ಒಂದು ಸಾಧಾರಣ ಒಂದು 20-25 ಫೀಟ್ ಎತ್ತರದಿಂದ ನೀರು ಬೀಳ್ತಾ ಇದೆ. ಇದು ಹಿಂದಿನಿಂದಲೂ ನಮ್ಮ ಹಿರಿಯರು ಹೇಳಿದ ಹಾಗೆ ಕೆಲವು ಸರಿ ಮಾನಸಿಕ ಖಿನ್ನತೆ ಅಥವಾ ಮಾನಸಿಕ ವಿಕಲತೆಯನ್ನು ಹೊಂದಿದಂತಹ ವ್ಯಕ್ತಿಗಳು ಇಲ್ಲಿ ಈ ನೀರಿಗೆ ತನ್ನ ತಲೆಯನ್ನು ಹಿಡಿದರೆ ಅವನು ಗುಣಮುಖರಾಗಿ ಹೊಂದುತ್ತಾರೆ ಮಾತ್ರವಲ್ಲ ಹೊಂದಿದ್ದಾರೆ ಅಂತ ಹೇಳುವಂತಹ ಒಂದು ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆದ್ದರಿಂದಾಗಿ ನಾವೆಲ್ಲರೂ ಈ ಕದ್ರಿ ಪರಿಸರದ ಮತ್ತು ಈ ಮುಂಡಾಣ ಪರಿಸರದ ಎಲ್ಲ ನಾಗರಿಕರು ಹೇಳುವುದೊಂದೇ, ಡ್ರೈನೇಜ್ ಲೈನ್ ಎಳೆಯುವುದಕ್ಕೆ ನಮ್ಮದು ಏನು ತೊಂದರೆ ಇಲ್ಲ, ಆದರೆ ಪ್ರಕೃತಿದತ್ತವಾಗಿರುವಂತಹ ನೀರಿನ ಜಲರಾಶಿಗೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಇದನ್ನು ನೀವು ಮಾಡಬಹುದು. ಶಾಸಕರು ವೇದವ್ಯಾಸ್ ಕಾಮತ್ ಮುಂಡಾಣದ ಈ ಜಾಗಕ್ಕೆ ಭೇಟಿ ಕೊಡ್ತಾರೆ. ಪ್ರಾರಂಭದ ಹಂತದಲ್ಲಿ ಆ ಪರಿಸರದಲ್ಲಿರುವ ಮನೆಗಳಿಗೆ ತಪ್ಪು ಮಾಹಿತಿ ಬರುತ್ತೆ. ಅದರ ನಂತರ ಅದಕ್ಕೆ ಪೂರ್ಣವಾದ ಮಾಹಿತಿಗಳನ್ನು ಕೊಡಲಾಯಿತು. ಅಲ್ಲಿ ಒಂದು ನೀರು ಹಾದು ಹೋಗುವಂಥ ಜಾಗ ಇದೆ. ಆ ನೀರು ಹಾದು ಹೋಗಿ ಅದು ಹಾದು ಹೋಗದಂಥ ರೀತಿಗಳಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಸಾರ್ವಜನಿಕರ ಭಾಳ ದೊಡ್ಡ ಮನವಿ ಇತ್ತು. ಅದನ್ನು ಕೂಡ ನಮ್ಮ ನೀರು ಹಾದು ಮೇಲಿನಿಂದ ಹೋದಾಗ ಅಡಿಯಲ್ಲಿ 5 ಫೀಟಿಗೂ 5.5 ಫೀಟಿಗೆ ಅಡಿಯಲ್ಲಿ ಆ ಪೈಪನ್ನು ನಾವು ಹಾಕಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲೂ ಕೂಡ ನೀರಿಗೆ ತೊಂದರೆ ಆಗುವುದಿಲ್ಲ ಅಂತೇಳುವ ಮನವರಿಕೆಯನ್ನು ನಾವು ಅವರಿಗೆ ಅಲ್ಲೇ ಜನರಿಗೆ ಮಾಡಿದ್ದೇವೆ. ಆ ಪ್ರಕಾರ ಅವರು ಅದನ್ನು ಒಪ್ಪಿಕೊಂಡು ಅವರ ಸಮ್ಮುಖದಲ್ಲಿ, ಅವರ ಇಂಜಿನಿಯರ್ನ ಸಮ್ಮುಖದಲ್ಲಿ ಆ ಕಾಮಗಾರಿಗಳನ್ನು ನಡೆಸಿಕೊಡಬೇಕು ಅಂತ ಹೇಳುವ ಮಾತನ್ನು ಹೇಳಿದರೆ ಅದನ್ನು ನಾನು ಅಧಿಕಾರಿಗಳಿಗೆ ಆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಆ ಪ್ರಕಾರ ನಾಳೆಯಿಂದ ಸಾರ್ವಜನಿಕರ ಇಂಜಿನಿಯರ್ ಮತ್ತು ನಮ್ಮ ಇಂಜಿನಿಯರ್ ಸಮ್ಮುಖದಲ್ಲಿ ಸಾರ್ವಜನಿಕರು ಹೇಳಿದಂಥ ವಿಷಯಗಳನ್ನು ಮನದಲ್ಲಿಟ್ಟು ಇಟ್ಟುಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಜನಕ್ಲಿಗೂ ಒವ್ವೆ ಉಪದ್ರ ಆವಂತನಂಚ ವ್ಯವಸ್ಥೆಯನ್ನು ಮಲ್ತು ಕೊರ್ಪುಣಂದು ಶಾಸಕರು ನಂಬಾದಿರು. ಭೂಗತ ಪಾತಕ್ಕೆ ದಾವೂದ್ ಇಬ್ರಾಹಿಂ ಸಂಬಂಧದಕ್ಲೆನ ಆಸ್ತಿನ ಏಲಂ ಮಲ್ತದೇರು. ವಿಡಿಯೋ ಕಾನ್ಫರೆನ್ಸ್ ಏಲಂ ನಡತನವು ಇಸೇಸ ಆದಿತ್ತಂಡು. ಗಲಸಂದೆ ಇತ್ತಿನ ರಡ್ಡ್ ಬಂಗ್ಲೆನ ವಕೀಲರು ಅಜಯ್ ಶ್ರೀವಾಸ್ತವ್ ತೊಂದೇರು. ಅಂಚನೆ ವಕೀಲರು ಭೂಪೇಂದ್ರ ಭಾರದ್ವಾಜ್ 4 ಫ್ಲಾಟ್ಲನ ಏಲಂಡ್ ಗೆಂದಿದ್ದೇರು. ಭೂಗತ ಪಾತಕ್ಕೆ ದಾವೂದ್ ಇಬ್ರಾಹಿಂನ ಸಂಬಂಧದಕ್ಲೆನ ಒಟ್ಟು 6 ಸೊತ್ತುಳನ ಏಲಂ ಮಲ್ಪುನ ಕಾರ್ಯ ಬೊಂಬಾಡ್ ನಡತಂಡು. ವಿಡಿಯೋ ಕಾನ್ಫರೆನ್ಸ್ ಏಲಂ ನಡಪಾಯನವು ಇಸೇಸ ಆದಿತ್ತಂಡು.
ఢిల్లీ ಮೂಲದ ವಕೀಲರು ಭೂಪೇಂದ್ರ ಭಾರದ್ವಾಜ್ ಏಲముడు 4 ಫ್ಲಾಟ್ಲಿನದು ತೊಂಡರು ಅವೇ ಪೊರ್ತುಡು ಅಜಯ್ ಶ್ರೀವಾಸ್ತವ್ ಪನ್ಪುನ ವಕೀಲರು ರೆಡ್ ಪರ ಬಂಗ್ಲೆ ಇತ್ತಿನ ಜಾಗಿನ ಏಲముడుದು ತೊಂಡರು ಈ ಜಾಗದ ಸುರುತ್ತ ಬೆಲೆ 5,35,000 ರೂಪಾಯಿ ಆದಿತ್ತಂಡು ದಾವೂದ್ ಇಬ್ರಾಹಿಂ ಸಂಬಂಧಿಕರನ ಈ ಮಾತಾ ಸೊತ್ತುಲು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಡಿತ್ತಂಡು ದಾವೂದ್ನ ಬಂಟೆ ಇಕ್ಬಾಲ್ ಮಿರ್ಚಿನ ಬೊಂಬಾಯ್ದ ಇಲ್ಲುಲ ಏಲಂಗಿತ್ತಂಡು ಅಂಡ ಐನ ಏರ್ಲದ ತೊಂದರೆ ದುಂಬು ಬೈದಿಚೇರು ಇತ್ತೆ ಕೂಡ ಇನ್ನಿತ ಮಲ್ಲ ಸುದ್ದಿಲು ಶಾಲೆ ಶುರು ಮಲ್ಪಡ ಬೊಡ್ಚಾಂದ್ ವೀರೇಂದ್ರ ಹೆಗ್ಗಡೆರಡ ಚರ್ಚೆ ನಡಪಾದ ಅಭಿಪ್ರಾಯದ ತೊಂದುಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂತ್ರಿ ಸುರೇಶ್ ಕುಮಾರ್ ಕುಡ್ಲಡ ಕೊರೋನಾ ಕೋವಿಡ್ ಎಸ್ಎಂಎಸ್ ಜನಾಂದೋಲನ ಜಿಲ್ಲಾ ವೆಲ್ನಕ್ ಆಸ್ಪತ್ರೆದ ಜಿಲ್ಲಾಧಿಕಾರಿ ಆಫೀಸ್ ಮುಟ ಸಂದೇಶ ಜಾಗೃತಿ ಜಾಥಾ ರಾಜ್ಯದ ಅಭಿವೃದ್ಧಿ ಯಡಿಯೂರಪ್ಪನದು ಮಾತ್ರ ಸಾಧ್ಯ ಎಂದು ಓಟು ಪಾಡ್ನಕಲು ತೋಜಾದರು ಕುಡ್ಲಡ ನಳಿನ್ ಕುಮಾರ್ ಕಟೀಲ್ ಓಟು ಪಾಡ್ನಕಲು ಕೋರ್ನ ತೀರ್ಪನ್ನು ಒತ್ತನ್ನುವ ಡಿಕೆ ಶಿವಕುಮಾರ್ ಮಣಿಪಾಲಿನ್ ಹೋಟೆಲ್ ಉಡುಪಿ ರಸೋಯ್ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಉದಿಪನ ಒಂದು ರೀತಿ ನಿತ್ಯ ತುಳು ಸುದ್ದಿಲು ನನ್ನಲಾತ ಸುದ್ದಿ ಬೊಕ್ಕ ಮನೋರಂಜನೆ ಗೊತ್ತು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24x7 ಇಂದು ವಿಶ್ವಾಸದ ಪ್ರತಿಬಿಂಬ.